ನಮ್ಮ ಚಪಾತಿ ಬಂದ್ಕೊಂಡು ಅಕ್ಕಲು ಸಾಂಗ್ಲಿಡ್ ಮಹಾರಾಷ್ಟ್ರದ ಪೂರ ಬಾಕ್ರಿ ಬಂದ್ಕೊಂಡು 3-4 ಹಾಕಿ ಹೇಳುತ್ತಾರೆ. ಸೊ ಗಂಟೆ ಏನು ಮಾಡಿ ಫುಡ್ ಕೊನತ್ತಾರೆ ಒಣಸ್ಕೊನತ್ತಾರೆ ನಾನ್ ವೆಜ್ ದಾದ ಮತ್ತು ಉಂಡು ತೂಕ ಆ್ಯಕ್ಚುಲಿ ಒಂಜಿ ವೆಜ್ ಒಂಜಿ ನಾನ್ ವೆಜ್ ಬಂತು ದಾದ ಮತ್ತು ಗೊತ್ತಾಗ್ತದೆ ಈ ವೆಜ್ ಏನು ನಾನ್ ವೆಜ್ ಬೆಸ್ಟ್ ಐಡಿಯಾ ಅದ ಈ ಪಾಪದ ಒಂದು ಬಜ್ಜಿ ಪಾಪದ ಒಂದು ಅದೇ ಯಾರ ಜೋರಿಲ್ಲ ಮಾತ್ರ ಮನ್ಪು ಮಾತ್ರ ಪಾಪದ ಓಡಿ ಪೋಯಿ ಮಾರೆ ಸಿಕ್ಕ ಬಂದು ಬಂದಿದ್ದು ಪುರಿ ಸಹಿತ ಕರ್ದಕ್ಕೆ ದಾದ ಕಳಪೆ ಇತ್ತು ಹಾಕೋದು ಫುಲ್ಲು ಜಾಲಿ 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 ಫುಲ್ಲು ಗಾಲಿ ಕೂಡ ಅಂಚೆ ಪೋಯಿ ಎಲ್ಲ ಬೈಜಿ ಫುಡ್ಡು ಕಾತೊಂದುಂಡು ದಾದ ಬತ್ತಾಯಿ ನಂಗೆ ಗೊತ್ತಿಜ್ಜಿ ವೆಜ್ ದೋಜು ವೆಜ್ ಇಂಚಿ ಬೈದರಿ ಬಲೋಡ್ತೀನಿ ಇಲ್ಕೊಂದಿಲ್ಲ ಇತ್ತೆ ಬರ್ಬಿಡಿ ಇತ್ತೆ ಬರ್ಬಿಡು ಅಯ್ಯ ಜೀವನದಲ್ಲಿ ಬರೀ ಟೆಕ್ಚರ್ ಸ್ಟಾರ್ಟ್ ಆದ ನಮ್ಮ ಕಿಜ್ಜಿಗೆ ಸಿಜ್ಜಿಗೆ ನಮ್ಮ ನೀರು ಪಡೆದು ಜಪ್ಪಡೋದೇನು ಹೆಚ್ಚಿನ ಮಕ್ಕತ್ತ ಅವಾಗಲಿ ತರಕಾರಿ ಮಾತ್ರ ನಾನ್ ವೆಜ್ಜಿಗೆ ಕೋರಿ ಬೈಜಿಗೆ ನೆಜ್ಜಿಗೆ ನಾನ್ ವೆಜ್ಜಿಗೆ ಕೋರಿ ಬೈಜಿಗೆ ಸತ್ಯ ತೂಲ ಕೋರಿ ಅಲ್ಲಿ ಫಾರ್ಮ್ ಮಾಡೋದು ಇಜ್ಜಾಣಿಗೆ ಅಂಚ ವೆಜ್ ನಾನ್ ವೆಜ್ ಇಜ್ಜಿ ಕ್ಯಾನ್ಸರ್ ವೆಜ್ಜೇ ವೆಜ್ಜೇ ಆಗ್ತದ ನಮಗೆ ಎಷ್ಟಿತ್ತು ನೀವು ನಿಕ್ಕ ವೆಜ್ ಮಾತ್ರ ಇಂಕ ನಾನ್ ವೆಜ್ ಕಬಾಬ್ ಮೀನಿಗೆ ಬರುವೇರ ತೋಡ್ದು ಅದು ಮಾತ್ರ ಉಂಟು ಒಂಜಿ ಕಬಾಬು ಒಂಜಿ ಪೋಡು ನಿಕ್ಕಿಂಚ ನಾವು ಚಿಲ್ಲಿ ಚಿಕನ್ ತಂದೂರು ಚಿಕನ್ ಕೊರ್ಪೆ ಬಲಿಪ್ಪೆ ಮಾರೆ ಕೊರ್ಪೆ ಹೋಪಿ ಆಯೇ ಪುಟ್ಟ ಇದ್ದ ಕೆಲವು ಜನ ಅಲ್ಪ ಇನ್ನಂತ ಪ್ರೀವಿಯಸ್ ಸ್ಟಾಪ್ ಜಪ್ತೀರಿ ಸೊ ಅಂಚ ಅದು ಕೂಡ ಆ ಸೀಟಿಗೆ ಕೂಡ ಹೊಸತ್ತು ಜನಗಳು ಫಿಲ್ ಆಯ್ತು ಐಕೆ ತಾಯಿ ಚೀಟು ತುಡು ದುಂಬುಡ್ದು ಕಡೆ ಉಳ್ಪುಡ್ದು ಮಧ್ಯಾಹ್ನದ ಕೇರ್ ಮಾತ್ರ ಬರ್ತದೆ ಅಕ್ಲಿನ ಮಾತ್ರ ಇಷ್ಟ ದುಡ್ಡು ಬರೋದಿರಲಿ ಮೋಸ್ಟ್ಲಿ ಅವೇ ಐಕ ಅಲ್ಲಲ್ಲಿ ಲಿಸ್ಟ್ ತೊಗೊಂಡು கொஞ்சம் ಗೈಟ್ ಲಿಸ್ಟ್ ಆತಂದ್ರೆ கொஞ்சம் ಗೈಟ್ ಹೆಂಚ ಕೇರ್ ಬಂತೀರಿ ಜಿ ಅವಾಗ ಎದುರ್ದಾಗಲಿ ಮಾತ್ರ ಎದುರ್ದಾಗ್ಲಿಕ್ಕೆ ಮುಂತಾನು ಬತ್ತಿ ಪೋಯ್ ಪೋಪೆ ಮಾರೆ ನಿಟೇನೆ ದಾಯಿ ಪೋಪ ಮೂಲೆ ಕೊರತು ಬೋಲಿ ಅದ ಅಂಚಿದಲ್ಲ ಇಂಡಿಯಾ ಬಂದಿಲ್ಲ ಮಾರೆ ಒಳ್ಳೆ ಮಿನಿ ಲಿಸ್ಟ್ ಅದು ಗೊತ್ತಿಜ್ಜಿ ಆ್ಯಕ್ಚುಲಿ ಆಗ್ತದಲ್ಲ ಅಂದಿಚ್ಚಂడి ಇవి ಅಂಚಿಂಚಿ పోన ఆ ప్లేట్ పోతుంది అంచించి పోనా కానీ బడ స్టార్ట్ అండి పరిమళకు వారి మూకు కుట్టొందండు వీడియో ఆన్ ಬಂತ ರೆಡಿ ಬಂತು ಕೊನಪ್ಪೆ ಕಾಂದಂಚಿ ತಿನ್ಕೊಂಡು ಕ್ಯೂರಿಯಾಸಿಟಿ ಬಿರಿಯಾನಿ ಮದಿಮೆ ಅನ್ನೋದು ಇದನ್ನು ಸ್ವಿಚ್ ಮತ್ತ ಪೋಂಡು ಮಾತ್ರ ಒಯ್ತೀನಿ ಮಾರೆ ಸ್ವಿಚ್ ನಾನ್ ವೆಜ್ ಒಯ್ದಲ್ಲ ಬ್ಲೆಡ್ ಅದನ್ನು ಕೊಡ್ತೀರಿ ಸುಖ ಅಂತ ಎನ್ನಲ್ಲ ಉಜ್ಜಿ ಬರಡಿ ಜನ ಗ್ರಿಪ್ ದಿಕ್ಕಿ ಕರಡಿ ಐಸ್ ಕ್ರೀಮ್ ಕೊಡ್ತೀರಿ ಲಾಸ್ಟಿಗೆ ಐಸ್ ಕ್ರೀಮ್ ಕೊಡ್ತೀರಿ ಆ್ಯಕ್ಚುಲಿ ಕೊಡ್ತೀರಿ
ಅಲ್ಲೇ ಬಪ್ಪ ನಮ್ಮಿ ರಾಮಚಂದ್ರ ಬರ್ಕೊಂಡು ನನಗೆ ಕೇನೋದಲ್ಲಿ ಬಲ್ಕೇನಿ ಏರ್ ರಾಮಚಂದ್ರ ದಾದವ್ ಮಾಮತ ಕೇನ್ ಗಾರ್ಡ ಇಲ್ಲಡೆ ಬೋದು ಇಜ್ರಿ ಮಾಮುಗ ಬಂಡದ ಓಪನ್ ಮನ್ಪಲ್ಲ ಒಂದು ನಿಮಿಷ ಬರೋಣ ಕರೆಕ್ಟ್ ಟೈಮಿಗೆ ಐಗೊಂಡು ಐಕೊನತ್ತು ಬರ್ನಾಗನಿ ನಾಡು ಸೊ ಎನ್ನಲ್ಲ ಬೈತುಂಡು ಮತ್ತೆ ಸ್ವಿಚ್ ಒಂಜೊಂಜಿ ಅನ್ಪ್ಯಾಕ್ ಮನ್ಪಲ್ಲ ದಾದ ಮತ್ತೊಂದು ದುಃಖ ತಲ ತಲ ಒಂದು ಕಾರ್ಡ್ ಆ್ಯಕ್ಚುಲಿ ಒಂದು ಕಾರ್ಡ್ ಉಂಡು ಒಂಜೆಟ್ ಚಿಕನ್ ಡಿಶ್ಗೆ ಒಂದು ಚಿಕನ್ ಡಿಶ್ ಒಂದೆಟ್ಟು ದಾದೊಂದು ಗೊತ್ತಿಜ್ಜಿ ರೈಸ್ ತೋಜೋಡು ನೆಟ್ಟೊಂಜಿ ದಾದನ ಐಟಮ್ ಉಂಡು ನೆಟ್ ರೈಸ್ ಡಿಶ್ ಚಿಕನ್ ಓಪನ್ ಉಂಡು ಸೊ ಒಂಜೆಟ್ಟು ವೈಟ್ ರೈಸ್ ಕೊಡ್ತೀರಿ ಐಟಿ ಚಿಕನ್ ಅದಾವು ಪೀಸ್ ಕೊಡೊಂಜೆಟ್ಟು ಒಂಜಿ ದಾಲ್ ಸಾರು ಕೊಡ್ತೀರಿ ನೆಟ್ಟು ಚಪಾತಿ ಆಗಿತ್ತವಳು ಮೇ ಬಿ ನೆಟ್ಟು ಚಪಾತಿ ಕೊಡ್ತೀರಿ ಎಂಕ್ ಬಡ ಒಂದೊಂದು ಇಂಚಿನ ಮನಲ್ದ ಪಲ್ಯನ ಕಡ್ಲೆ ಮನಲಿ ಮಾರು ದೇವರನೆ ಯಾನು ಗುಲಾಬ್ ಜಾಮೂನ್ ಅಂತ ಉಪ್ಪಾಡು ಕೊಡ್ತೀರಿ ಉಪ್ಪಾಡು ಮಿಕ್ಸೆಡ್ ಪೀಸು ಇಂಚಿನ ಮಿಕ್ಸೆಡ್ ಪಿಕ್ಕಲ್ ಎಲ್ಲ ಗಂಜಿ ಉಂಡ್ರಾಗೆ ಇನ್ನು ಒಂದೇ ಭಾರತ ಹೋಗೋದು ಎಲ್ಲ ಗಂಜಿ ಉಂಟು ಓಕೆ ಚಪಾತಿ ಎಂಚುಂಡು ತುಲ ಜಸ್ಟ್ ನೆಂಜ ಟ್ರೈ ಮಂತಲ್ಲ ಓ ಬಾಕ್ರಿ ಕೊಡ್ತೇರಿಗೆ ಬಾಕ್ರಿ ಚಪಾತಿ ನಮ್ಮ ಚಪಾತಿ ಬಂದ್ಪು ಅಕ್ಲು ಸಾಂಗ್ಲಿಡ್ ಮಹಾರಾಷ್ಟ್ರ ಪೂರ ಬಾಕ್ರಿ ಬಂದ್ಪು ಸೊ ಏನಂಜಿ ಮುಕ್ಕ ತುಲ ತಿಂದು ತುಲ ಎಂಚುಂಡು ತುಲ ಸುರು ಕೊಂಚಿ ಚಿಕನ್ ಗ್ರೇವಿಡ್ ಐಟ್ ಹಾಂ ಎತ್ತು ಚಿಕನ್ ದೇತೋನು ತಿನ್ನು ಎಂಚುಂಡು ಓಕೆನಾ ಇಡೋಣ ಒಂದು ಸಾರು ರೈಸ್ ಸ್ಪೂನ್ ಕೊಡ್ತೀರಾ ಈ ಸ್ಪೂನ್ ಕೊಡ್ತೀರಪ್ಪ ಸ್ಪೂನ್ ಒಂಜಿ ಕೊಡ್ತೀರ ಜಸ್ಟ್ ಒಂಜಿ ಪಾಡ್ತಲ್ಲ ರೈಸ್ ಅದು ಎಂಚುಂಡು ಮತ್ತು ರೈಸ್ ಸ್ಪೂನ್ ಉಂಟು ರೈಸ್ ಪಾಡೋನು ದಾಲ್ ರೈಸ್ ಅವು ದಾಲ್ ರೈಸ್ ಓಕೆ ಸೊ ನಾಟ್ ಬ್ಯಾಡ್ ತೋಜುಂಡು ರಾತ್ರಿಲ ಒಂದುಲ ಚಿಕನ್ ಗ್ರೇವಿಲ ಓಕೆ ರೈಸ್ ಎಲ್ಲ ದಾಲ್ ಓಕೆ ನಾಟ್ ಬ್ಯಾಡ್ ಇಂದ ಕೊಂಚ ಪಲ್ಯ ಕೊಡ್ತೇವೆ ಕರ್ಡ್ ಉಂಟು ಕರ್ಡ್ ಒನಸ್ ಮಂಪೋಲಿ ದಾಲ್ ಚಿಂದ ಓಕೆ ಟೀಕೆ ಯಾನು ಒನಸ್ ಮಂಪೆ ಸೊ ಐಸ್ ಕ್ರೀಮ್ ಬರೋದೊಂದು ನಮ್ಮಲ್ಲಿ ಬಂಡೆ ಕಡೆ ಐಸ್ ಕ್ರೀಮ್ ಉಂಟು ದಾಲ್ ಹೆಚ್ಚು ಬಂಡ ಐಸ್ ಕ್ರೀಮ್ ಬರೋದೊಂದು ಐಸ್ ಕ್ರೀಮ್ ಅಮೂಲ್ ದಕ್ಲನ ಐಸ್ ಕ್ರೀಮ್ ಬನಸ್ ಆ್ಯಕ್ಚುಲಿ ಬಾಕ್ರಿ ಬುಕ್ಕ ಚಿಕನ್ ಕೊಡ್ತಿದ್ದೀರು ಫೋರಟ್ಟು ಅಡ್ಡ ಇತ್ತಂಡು ಬಟ್ ರೈಸ್ ಎಲ್ಲ ದಾಲ್ ಕೊಡ್ತಿರವು ಓಕೆ ಮೊದಲು ಹೆಚ್ಚು ಬಟ್ ಕ್ವಾಂಟಿಟಿ ಮಸ್ತ್ ಕಮ್ಮಿ ಆಡು ಮಸ್ತ್ ಕಮ್ಮಿ ಟ್ರಾವೆಲ್ ಮಂತ್ ನಡೆದವ್ರ ಫುಲ್ ನಡೆದವ್ರ ಇಟ್ಸ್ ಓಕೆ ಆ್ಯಂಡ್ ಐಸ್ ಕ್ರೀಮ್ ಕೊಡ್ತಾರೆ ಅಜ್ಜಿ ಕರ್ಡ್ ಓಕೆ ಅಡ್ಡ ಇತ್ತಲ್ಲ ಒಂಚೂರು ಪಲ್ಯ ಬರೀರಿ ಮನೋಲಿದ ತೋಲ ಓಕೆ ಅಂತಂದು ಆ್ಯಾವ್ರೇಜ್ ಇತ್ತಲ್ಲ ಉಪ್ಪಾಡು ಕೊಡ್ತೀವಿ ಉಪ್ಪಾಡು ಟೇಸ್ಟ್ ಬಂದಿದೆ ಪ್ಯಾಕೆಟ್ ಎಲ್ಲ ಮತ್ತೊಂದು ಅಲ್ಲ ತಿಂಪು ಜನ ತಿಂಪು ಪೂರ ಎಲ್ಲ ಟೇಸ್ಟ್ ಮಾಡ್ತಾರೆ ಸೊ ಇದೆ ಐಸ್ ಕ್ರೀಮ್ ಇಂಚುಂಡು ಐಸ್ ಕ್ರೀಮ್ ಅಮೂಲ್ ದಾಕ್ಲನ ಓಕೆ ಸೊ ಯಾನ್ ಐಸ್ ಕ್ರೀಮ್ ತಿಂಪೆ ಸೊ ಇತ್ತಿನಂಚನೆ ಒನಸ್ ಪುರ ಮಂತದಾದ ಪುರ ಪ್ಲೇಟ್ಸ್ ಪುರ ಪತ್ತೋಗ್ಯಾರ
ಒಂದು 10 ಗಂಟೆ ಅವು ಒಂಚೂರು ಬೇಗನೆ ಕೊಡ್ತಾರೆ 2 ಗಂಟೆಗೆ ಕೊರೋ ಸುಮ್ಮನೆ ಬಂಡ ಪಕ್ಕ ಕ್ಲೀನಿಂಗ್ ಒಂದೊಂದು ಪ್ರೌಡ್ ಅಥವಾ ಒಂಚೂರು ಬೇಗನೆ ಕೊಡ್ಬೇಕು. ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ಟ್ರೈನ್ ಒಂದು ಅನೌನ್ಸ್ಮೆಂಟ್ ಟ್ರೈನ್ ಕುಲ್ದಿನೇ ಎಕ್ಸ್ಪೀರಿಯನ್ಸ್ ಬೇತೆ ಬಂಡ ಕೊಲ್ದಿಚ್ಚಾಂಡು ಸೊ ಎಟ್ಟು ಕುಲೊಂದು ಅನೌನ್ಸ್ಮೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಒಂಥರ ಶೋಕಿತ್ತು ಡಿಫ್ರೆಂಟ್ ಆದೈತಿ ಸೂಪರ್ ಎಕ್ಸ್ಪೀರಿಯನ್ಸ್ ಟ್ರೈನ್ ಒಂದು ಅನೌನ್ಸ್ಮೆಂಟ್ ಹೂ ಬಂಡ ಅಲ್ಲ ಶೋಕಿತ್ತು ಗೊತ್ತಂದ್ರೆ ಒಂಚೂರು ಅದನ್ನು ಒಂದು ಸಂಕ್ಷಿಪ್ತ ವಾಕ್ಯಗಳಲ್ಲಿ 3 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. 3 ವಾಕ್ಯಗಳು ಬಂದು ಸ್ವೀಟ್ ಅನ್ನು 2-3 ವರ್ಡ್ ಬಂದು ಎಕ್ಸ್ಪೀರಿಯನ್ಸ್ ಅಥವಾ ಶೋಕಂಡು ನಿಂಗೆ ಗೊತ್ತುಂಟು ಉದಾದ ಮತ್ತೆ ಇತ್ತು ಉದಾದ ಫಸ್ಟ್ ಬಚ್ಚಿ ಇತ್ತದ ಬಂದು ಫಸ್ಟದು ಬಚ್ಚಿ ಇತ್ತದಲ್ಲ ಮನಸ್ಸು ಆಯ್ತಿತ್ತಲ್ಲ ಬಾಕರಿ ಇತ್ತಂದ್ರೆ ಚಿಕನ್ ಸುಕ್ಕ ಟೈಪ್ ಒಂದು ಚಿಕನ್ ಸುಕ್ಕ ಒಂದು ಬೆಕ್ಕು ಅಗೇಲು ಅವು ಚಿಕನ್ ಸುಕ್ಕ ಒಂಥರ ಗಸಿ ಗಸಿ ತಲೆಗೆ ಚಿಕನ್ ಕಡಾಯಿ ಚಿಕನ್ ಕುರ್ಮಾ ಆವ್ವ ನೀರಿನಂಚುಂಡೆ ಉಂಟು ಚಿಕನ್ ಸುಕ್ಕಕ್ಕೆ ಹೆಚ್ಚು ಅಗೇಲ್ಗೆ ಒಯ್ದಿದ್ದ ಹೆಚ್ಚು ಜ್ವಾಲಿ ಮಾರಿ ಅದು ತಿಂದದ ಮರತ್ತೆ ಗೊತ್ತಿಲ್ಲ ಇಂಚು ತಿಂತಾರೆ ಕೊಡೋಂಜಿ ಕೊಡ್ಬೇಕು ಟ್ರೈನ್ ಅಂತದ್ದು ಅಂದರೆ ಐಸ್ ಕ್ರೀಮ್ ದಿನ ಒಂದು ಬೇರೆ ಇಜ್ಜಂಡು ಓಕೆ ಕಡೀಲ ಬಾಕ್ರಿಲ ಎಡ್ಡೆತ್ತು ಅವು ಮ್ಯಾಚ್ ಆಗ್ತದೆ ರೈಸ್ಲ ಚೂರು ಲೈಕ್ ಅರ್ಜ್ ಕ್ವಾಂಟಿಟಿ ಕಮ್ಮಿ ಉಂಟು ಬಾಕ್ರಿ ನಾನು 2 ಎಕ್ಸ್ಟ್ರಾ ಕೊಡ್ತಾರೆ ಒಂಚೂರು ಬಂಜಿ ಗಟ್ಟಿ ಆಯ್ತು ಕದಾಲಿಜ್ಜಿ ನಾನು ಬಾಜಲ್ಲಿ ಕೊಡ್ತಾರಲ್ಲ ನೀರು ಒಂದು ಜ್ಯೂಸ್ ಇತ್ತ ಮಜಾ ಹೊಂದಿಚ್ಚಿ ದಾಯಬಂಡ ಕತ್ತಲ ಉಂಡು ಕತ್ತಲ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಡ ಅನ್ನ ಡೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಡ ನೈಟ್ ಟ್ರಾವೆಲ್ ಮನ್ಪರ ಆತು ಇಂದೆಚ್ಚಿ ಬೋರಿಂಗ್ ಅಂತ ಬಗ್ಗೆಂಡ ವ್ಯೂಸ್ ಪೂರ ತೂವಲ್ಲಿ ಶೋಕಾಪುರ ಬಂಡ ವಿಂಡೋ ಬರ ಮನವಲ್ಲ ಉಂಟು ಗ್ಲಾಸ್ ವಿಂಡೋ ಅದು ಬೆಟ್ಟ ವ್ಯೂ ತಿಕ್ಕೊಂಡು ತೂವರ ಎಕ್ಸ್ಪೀರಿಯನ್ಸ್ ಅಡ್ಡ ಇತ್ತು ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ ಈ ಟ್ರೈನ್ ಹೋತಾನ ಟ್ರೈನ್ ಹೋಗ್ತಾ ಬಟ್ ಇಂಚ ಲೋಕಲ್ ಹೋಗ್ತಾನೆ ಜನರಲ್ ಬಂದ್ಬೇಡ ಅಂಚ ರಿಟರ್ನ್ ಬಂದಾಗ ನಾವು ಒಂದು ಪ್ಲಾನ್ ಉಂಟು ರಿಟರ್ನ್ ಬಂದಾಗ ಅಂಕಲು ಸ್ಲೀಪರ್ ಕೋಚ್ ಜನರಲ್ ಅಂಚ ವರ್ಕ್ ಬಟ್ ಜನರಲ್ ಮಸ್ತ್ ಜನರಲ್ ಬಂದು ಲಗೇಜ್ ಓಡಿಗೆ ನಮಕ್ ಅಂಡ ಜನಕ್ಲೆ ಒಂಥರ ಮುಟ್ಟೊಂದು ಅಂಚೆ ಮುಕ್ಕೊಂದು ಪೂರ ಹೋಗ್ಬೇಡ ಇದು ಸ್ಲೀಪರ್ ಅಂಚದಲ್ಲ ಮನೆ ಒಂಚೂರು ಬೆಟರ್ ಸ್ಲೀಪರ್ ಓಕೆ ಸ್ಲೀಪರ್ ವಿಷಯ ವೈಟ್ ಸ್ಲೀಪರ್ ಅಂತಾರೆ ಟ್ರೈನ್ ಅಂಚೆ ಉಂಟು ದಯವಿಟ್ಟು ಅಂಚ ಬರಕ ಪ್ಲ್ಯಾನ್ ಇಲ್ಲ ಸೊ ಅವು ಡೈರೆಕ್ಟ್ ಕುಡ್ಲಾಗ ಹೋಗ್ಬೋದು ಸೊ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಸೊ ನನ್ನ ಜಪ್ಪಾರ ಆನಾಗ ವೀಡಿಯೋ ಮನ್ಪ
ಚೂರು ಟ್ರೈನ್ ಡಿಲೇಗೆ ಕಾಲು ಬಸ್ ಅವರನ್ನು ನಲ್ಲಿರು ಅವರು ವೇಟಿಂಗ್ ಕಾತೊಂದು ಇಂಟ್ಲಿಗೋಸ್ಕರ ಇಲ್ಲಾಡು ಕಬಾಬ್ ರೆಡಿ ಆತನಿಗೆ ಎಲ್ಲ ನ್ಯೂಸ್ ತಿಕ್ಕಡೆ ಫೈನಲಿ ವಿ ಆರ್ ರೀಚಿಂಗ್ ಟು ಕಾಜಪಟ್ಟೆ ಹೇಗೆ ಕೊಂಚ ಅಡ್ಡ ಬೇರೆ ಕಾಚಗುಟ್ಟೆ ಕೇವಲ 3 ಕಿಲೋಮೀಟರ್. ನಿತ್ಯ ಮಸಾರದವರು ಉಲ್ಲ ಪೂರ ದಿತ್ತನತೆ ಬಾವಿ ಬಂದರೋ ಬಂದ